ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ಪರ್ಯಟನಾ ಪರ್ವ ಹಾಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಸತತ 4 ದಿನಗಳ ಕಾಲ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಮಲ್ಪೆಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಮಲ್ಪೆ ಅಭಿವೃದ್ಧಿ ಸಮಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ನೆಹರು ಯುವ ಕೇಂದ್ರ, ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯಲ್ಲಿ ಪರ್ಯಟನಾ ಪರ್ವ ಹಾಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಅಭೂತಪೂರ್ವ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಿಂದ ಸತತ 4 ದಿನಗಳಿಂದ ನಡೆಯಿತು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಕುಂದಾಪುರದ ಅತ್ಯಂತ ಸುಂದರವಾದ ಬೀಚ್ ಆದ ಕೋಡಿ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಸರ್ಫಿಂಗ್ ಡೆಮೋವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರು ಬಂದಿದ್ದಾರೆ, ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನಾವು ಐ ಆಮ್ ಸೇವಿಂಗ್ ಮೈ ಬೀಚ್ ಅಂತ ಒಂದು ಕ್ಯಾಂಪೇನ್ನ ಮಾಡ್ತಾ ಇದ್ದೀವಿ. ಈ ಕ್ಯಾಂಪೇನ್ನಲ್ಲಿ ನಾವು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ಕನ್ನು ಒಂದು ಬಳಕೆ ಪ್ಲಾಸ್ಟಿಕ್ ಅಂತ ಒನ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅಂತ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗೂ ಬೀಚ್ಗಳು ಅತ್ಯಂತ ಪ್ರಮುಖವಾದ ಆಕರ್ಷಣೆ ಉಡುಪಿನಲ್ಲಿ. ಹಾಗಾಗಿ ನಮ್ಮ ಬೀಚನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಾವು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸ್ಬೋದು. ಹಾಗೂ ನಾವು ಸರ್ಫಿಂಗ್ ಒಂದು ಫೆಸ್ಟ್ ಮಾಡೋಕ್ಕಿದೆ ಡಿಸೆಂಬರಲ್ಲಿ. ಅದಕ್ಕೆ ಮುಂಚೆ ನಾವು ಸರ್ಫಿಂಗ್ ಡೆಮೋನ ಕೈಗೊಳ್ತಾ ಇದ್ದೀವಿ. ಇಲ್ಲಿರೋವಂಥ ಮಕ್ಕಳು ಲೋಕಲ್ಸು ಅವರಿಗೆ ಒಂದು ಸರ್ಫಿಂಗ್ ಬಗ್ಗೆ ಒಂದು ಉತ್ತೇಜನ ಕೊಡಲಿಕ್ಕೆ ಹಾಗೂ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾವು ಡೆಮೋನ ಇಟ್ಕೊಂಡಿದ್ದೇವೆ. ಮಲ್ಪೆ ಬೀಚ್ನತ್ತ ಎಲ್ಲ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. 4ನೇ ದಿನವಾದ ಭಾನುವಾರದಂದು ಪ್ರವಾಸೋದ್ಯಮ ಇಲಾಖೆ, ಉಡುಪಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಉಡುಪಿ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಯೂನಿಟ್ ಮತ್ತು ಮಲ್ಪೆ ಅಭಿವೃದ್ಧಿ ಸಮಿತಿಯಿಂದ ಮಲ್ಪೆ ಬೀಚ್ನಲ್ಲಿ ಯೋಗಾಸನ ಕಾರ್ಯಕ್ರಮ ನಡೆಯಿತು. ಬೀಚ್ ಬಳಿ ಹಲವು ಯೋಗ ಭಂಗಿಯನ್ನ ನೋಡಿದ ಜನ ಫುಲ್ ಖುಷಿಯಾಗಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಸೈಕ್ಲಿಂಗ್ ಸ್ಪರ್ಧೆ ಕೂಡ ನಡೆಯಿತು. ಎಲ್ಲರಿಗೂ ನಮಸ್ಕಾರ. ಪ್ರವಾಸೋದ್ಯಮ ಇಲಾಖೆ ಇವರ ಜೊತೆ ಜಂಟಿಯಾಗಿ ಇವತ್ತು ಯುವ ಮೆರಿಡಿಯನ್ ಕುಂದಾಪುರ ಸೈಕ್ಲಿಂಗ್ ಕ್ಲಬ್, ECR ಕ್ಲಬ್ ಹಾಗೂ ವಿವಿಧ ಬೇರೆ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಪರ್ಯಟನಾ ಪರ್ವ ಅಂಥೇಳಿ ಒಂದು ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಇವತ್ತು ಈ ದಿನ ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಇಲ್ಲಿವರೆಗೆ ಆಯೋಜಿಸಿದ್ದಾರೆ. ನಮ್ಮ ಕುಂದಾಪುರ ಸೈಕ್ಲಿಂಗ್ ಕ್ಲಬ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಾವು ಶಾಸ್ತ್ರಿ ಸರ್ಕಲಿಂದ ಚರ್ಚ್ ರೋಡ್ ಮೂಲಕ ಕೊಕ್ಕೆ ರೋಸ್ವರೆಗೆ ಬಂದು ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿದ್ದಾರೆ. ಹಾಗೆ ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ಜನರಿಗೆ ಸಹ ನಾವು ಸ್ಪಂದಿಸಿದಾಗ ಆಗ್ತದೆ. ಹಾಗೆ ನಾವು ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನ್ ಇಟ್ಕೊಳ್ಬೋದು ಹೇಳಿ ಜನರಿಗೆ ಒಂದು ಸ್ಪಂದನೆ ನೀಡಿದಾಗ ಆಗ್ತದೆ. ಯುವ ಮೆರಿಡಿಯನ್ ಕೋಟೇಶ್ವರ ಹೆಲಿಪ್ಯಾಡ್ ಗ್ರೌಂಡ್ನಲ್ಲಿ ರಿಮೋಟ್ ಕಂಟ್ರೋಲ್ ಏರ್ ಶೋ ನಡೆಯಿತು. ಸ್ವಚ್ಛತಾ ಪಕ್ವಾಡ, ಸ್ವಚ್ಛತಾ ಹೇ ಸೇವಾ ಕಾರ್ಯಕ್ರಮವು ಪಡುಬಿದ್ರಿ ಬೀಚು, ಕಾಕ್ ಬೀಚು, ಕೋಡಿ ಬೀಚ್ನಲ್ಲಿ ನಡೆಯಿತು. ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಉಡುಪಿ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅತ್ಯಂತ ವೈಭವದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ತೋನ್ಸೆ ಪುಷ್ಕಳ ಕುಮಾರ್ ಮತ್ತು ಸಂಗಡಿಗರಿಂದ ನಗೆ ಹಬ್ಬ, ನೃತ್ಯ ನಿಕೇತನ, ಉಡುಪಿ ಶ್ರೀಮತಿ ಲಕ್ಷ್ಮೀ ಗುರುರಾಜ್ ಬಳಗದವರಿಂದ ನೃತ್ಯ ವೈವಿಧ್ಯ, ಶ್ರೀಮತಿ ಕಲಾವತಿ ದಯಾನಂದ್ ಮತ್ತು ಸಂಗಡಿಗರಿಂದ ಜಾನಪದ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಿತು. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.